ರಾಮನ ಹೆಸರಿನಲ್ಲಿ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದಿದೆ. ಮನೆ ಮನೆಗೆ ಇಟ್ಟಿಗೆ ಕೊಟ್ಟು ಪೂಜೆ ಮಾಡಿಸಿ ಚುನಾವಣೆ ಎದುರಿಸಿದ್ರು. ಬಿಜೆಪಿಗೆ ಓಟು ಪಡೆಯಲು ರಾಮನ ಹೆಸರಿನಲ್ಲಿ ಪ್ರಮಾಣ ಮಾಡಿಸಿದ್ರು. ರಾಮನ ಹೆಸರಲ್ಲಿ ಸಂಗ್ರಹಿಸಿದ ಇಟ್ಟಿಗೆಗಳನ್ನ ಈಗ ಚರಂಡಿಗೆ ಹಾಕಿದೆ. ದಶಕಗಳಿಂದ ರಾಮನ ಹೆಸರಲ್ಲಿ ಸಂಗ್ರಹಿಸಿದ ಹಣದ ಲೆಕ್ಕಪತ್ರ ಇಲ್ಲ. ರಾಮ ಮಂದಿರ ನಿರ್ಮಾಣ ವೇಳೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದೆ. ಎಲ್ಲದಕ್ಕೂ ಟ್ರಸ್ಟ್ನ ಸದಸ್ಯರು ಜವಾಬ್ದಾರರು ಅಂತ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಅಯೋಧ್ಯೆ ರಾಮ ಮಂದಿರ ಆರ್ಥಿಕ ಅವ್ಯವಹಾರ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಟ್ರಸ್ಟಿಯ ಅಳಿಯನಿಗೆ ಅವಕಾಶ ನೀಡಲಾಗಿತ್ತು. ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟ ಬಂಗಾರ ಕರ್ನಾಟಕದಲ್ಲಿ ಕರಗಿಸಲಾಗಿದೆ ಎಂಬ ಆರೋಪ ಕೂಡ ಇದೆ. ಮಾಹಿತಿ ಹಕ್ಕಿನ ವ್ಯಾಪ್ತಿಯಿಂದ ರಾಮ ಮಂದಿರ ತೆರವು ಮಾಡಲಾಗಿದೆ. ಸಿಸಿ ಕ್ಯಾಮೆರಾವನ್ನ ತೆಗೆದು ಹಾಕಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೂಲಕವೇ ತನಿಖೆ ಮಾಡಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದರು. ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋಂಥ ರೀತಿ ವಿವಾದ ಕೋರ್ಟ್ನಲ್ಲಿ 1885ನೇ ಇಸ್ವಿಯಿಂದ ಇತ್ತು. ಬ್ರಿಟಿಷರಿರುವಾಗ ಕೂಡ ಇತ್ತು. 1989ನೇ ಇಸ್ವಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದಂಥ BJP ಪಕ್ಷದ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಈ ದೇಶದಲ್ಲಿ ರಥಯಾತ್ರೆ ಮಾಡುವಂಥ ಕಾರ್ಯಕ್ರಮ ಆಯಿತು. ಶ್ರೀಯುತ ಅಡ್ವಾಣಿ ಅವರ ನೇತೃತ್ವದಲ್ಲಿ ರಥಯಾತ್ರೆ ಕಾರ್ಯಕ್ರಮ ನಡೆದಿತ್ತು. ಇವತ್ತು ಅದೇ ರೀತಿಯಾಗಿ ತದನಂತರ ಚುನಾವಣಾ ಸಮಯದಲ್ಲಿ ಕೂಡ 89ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂದಿತ್ತು. ಪುತ್ತೂರಲ್ಲಿ ನಾನೇ ಸ್ಪರ್ಧೆ ಮಾಡಿದ್ದೆ ಸದಾನಂದ ಗೌಡರ ವಿರುದ್ಧ. ಅವತ್ತು ಇಟ್ಟಿಗೆಯನ್ನು ಮನೆ ಮನೆಗೆ ತಂದು ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಓಟು BJP ಪಕ್ಷಕ್ಕೆ ಕೊಡಬೇಕು ಅನ್ನುವಂಥ ರೀತಿಯ ಪ್ರಮಾಣ ಮಾಡಿಸುವಂಥ ಕೆಲಸ ಕಾರ್ಯಗಳು ನಡೆದಿತ್ತು. ಆ ಚುನಾವಣೆ ಮುಗಿದ ನಂತರ ನಾನು ಅದರಲ್ಲಿ ಗೆದ್ದಿದ್ದೆ. ಆ ಚುನಾವಣೆಯಲ್ಲಿ ಗೆದ್ದಿದ್ದೆ. ನಂತರ ಇಟ್ಟಿಗೆಗಳೆಲ್ಲ ಅಲ್ಲೇ ಚರಂಡಿಯಲ್ಲಿ ಬಿದ್ದಿತ್ತು. ಅದನ್ನು ಇವತ್ತು ಒಬ್ಬರು ಹಿರಿಯ ನಾಯಕರು ಬಂದು ಗಾಡಿಯಲ್ಲಿ ತುಂಬಿಸಿ ಎಲ್ಲಿ ಕೊಂಡೋದ್ರು ಅಂತ ಗೊತ್ತಾಗಲಿಲ್ಲ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಅಂದು ರಾಮ ಮಂದಿರದ ಹೆಸರಲ್ಲಿ ಕಲೆಕ್ಟ್ ಆದಂಥ ಹಣ ಅದರ ಲೆಕ್ಕಪತ್ರ ಕಾಣಲಿಲ್ಲ. ತದನಂತರ ಇವತ್ತು ರಾಮ ಮಂದಿರದ ಒಂದು ನಿರ್ಮಾಣ ಸಮಯದಲ್ಲಿ ಜಾಗೆಗಳನ್ನು ಅದಕ್ಕೆ ಶೇಖರಿಸುವಂಥ ಸಮಯದಲ್ಲಿ ಅಲ್ಲಿ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಯಿತು. ಅದಕ್ಕೆ ಕೂಡ ಇವತ್ತು ಸಂಬಂಧಪಟ್ಟಂಥ ಟ್ರಸ್ಟ್ನವರು ಜವಾಬ್ದಾರರು ಅನ್ನುವಂಥ ರೀತಿಯಲ್ಲಿ ಕಟ್ಟಡ ಅಲ್ಲಿಯ ಮಂದಿರ ನಿರ್ಮಾಣಕ್ಕೂ ಕೂಡ ಇವತ್ತು ಕರ್ನಾಟಕದ ಒಬ್ಬ ಟ್ರಸ್ಟಿಯ ಇವತ್ತು ಅಳಿಯನಿಗೆ ಅದನ್ನು ವಹಿಸಿಕೊಡುವಂಥ ಕೆಲಸ ಕಾರ್ಯ ಆಗಿತ್ತು ಅನ್ನೋದರ ಬಗ್ಗೆ ಇವತ್ತು ಅಲ್ಲಿ ಪ್ರಚಾರ ಯಾವ ರೀತಿ ಇದೆ ಅಂತ ಹೇಳಿದರೆ, ಅಲ್ಲಿರುವಂಥ ಬಂಗಾರ ಇವೆಲ್ಲವೂ ಕೂಡ ಕರಗಿಸಲಿಕ್ಕೆ ಅದು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಅನ್ನೋದು ಕೂಡ ಒಂದು ಪ್ರಚಾರ ಇದೆ. ಇಂಥ ಸಮಯದಲ್ಲಿ ಇವತ್ತು ಮಾಹಿತಿ ರೈಟ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆ. ಅದರಿಂದ ತೆರವುಗೊಳಿಸುವಂಥ ಕೆಲಸ ಕಾರ್ಯ ಆಗಿದೆ. ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. CCTVಯನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯ ಆಗಿದೆ. ಒಂದು ಕಡೆ ಇವತ್ತು ಕಟ್ಟಡ ಕಟ್ಟಿರುವಂಥದ್ದು ಕೂಡ ಬೀಳುವಂಥ ಒಂದು ಕಡೆ ಮೆಟ್ಟಲು ಬೀಳುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ರಾಮ ಮಂದಿರ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆದಂಥ ರಾಮ ಮಂದಿರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರ ಜನರ ರಾಮದೇವರ ಇವತ್ತು ಭಕ್ತಿ ಮತ್ತು ಭಾವನೆಗೆ ಧಕ್ಕೆ ಬರುವಂಥ ಅವಕಾಶಗಳಾದಂಥ ಸಮಯದಲ್ಲಿ ಇದು ಇವತ್ತು ಹೊರಗಡೆ ಬರಬೇಕು, ಸತ್ಯಾಂಶ ಹೊರಗಡೆ ಬರಬೇಕು. ಸತ್ಯಾಂಶ ಹೊರಗಡೆ ಬರಬೇಕಾಗಿದ್ದರೆ ಸುಪ್ರೀಂ ಕೋರ್ಟ್ನ ಜಡ್ಜರ ಮುಖಾಂತರ ಇದು ತನಿಖೆ ಆಗಬೇಕು.